ಶ್ರೀ ಮುರುಗೇಂದ್ರ ಮಿತ್ರ ಮಂಡಳಿ ಸಂಘದ ಸ್ಥಾಪಕಾಧ್ಯಕ್ಷ ದಿವಂಗತ ಪದ್ಮಮೂಲ್ಯ ಅನಿಲಡೆ ಅವರ ಸ್ಮರಣಾರ್ಥ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲಾ ಮಟ್ಟದ ತುಳು ನಾಟಕ ಸ್ಪರ್ಧೆಯನ್ನ ಶ್ರೀ ಮುರುಗೇಂದ್ರ ಮಿತ್ರ ಮಂಡಳಿ ಹಾಗೂ ಶ್ರೀ ಮುರುಗೇಂದ್ರ ವನಿತಾ ಸಮಾಜ ಇದರ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಗಳೂರು ಇವರ ಸಹಕಾರದೊಂದಿಗೆ ಪೂಂಜಲ್ಕಟ್ಟೆ ಬಂಗ್ಲೆ ಮೈದಾನದಲ್ಲಿ ನಡೆಸಲಾಯಿತು. ನಾಟಕ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಸಂಘ ಸಂಸ್ಥೆಗಳು ಸಾಮಾಜಿಕ ಚಟುವಟಿಕೆಗಳಂತಹ ಸಮಾಜದ ಅಭಿವೃದ್ಧಿ ಕಾರ್ಯಗಳಿಂದ ಊರಿಗೆ ಉತ್ತಮ ಹೆಸರು ಬರುತ್ತದೆ. ನಾಟಕ ಕಲೆಯನ್ನ ಪ್ರೋತ್ಸಾಹಿಸಿ ಬೆಳೆಸುವ ಶ್ರೀ ಮುರುಗೇಂದ್ರ ಮಿತ್ರ ಮಂಡಳಿ ಅಭಿನಂದಾರ್ಹ ಎಂದು ಹೇಳಿದರು. ಬೆಳ್ತಂಗಡಿ ತಾಲೂಕದ ಬಂಟ್ವಾಳ ತಾಲೂಕದ ಗಡಿ ಬಾಗುಡಿಪುನಂಚಿನ ಈ ಒಂಜಿ ಮುರುಗೇಂದ್ರ ಮಿತ್ರ ಮಂಡಳಿ ವನಿತಾ ಸಮಾಜ ಒಂದು ಕ್ರಿಯಾಶೀಲ ಒಂದು ಸಂಘಟನೆ ಆದ ಸಮಾಜಮುಖಿ ಕೆಲಸ ಮಲ್ತನದ ಒಟ್ಟಿಗೆ ಮಾತಾ ಮರ್ಗಿಲ್ದಲ್ಲ ಅವು ನಾಟಕ ಪಂಥದ ಕಾರ್ಯಕ್ರಮ ಇಪ್ಪು, ಸಮಾಜ ಸೇವೆದ ಭಾಗವಾಯಿನಂಚಿನ ಬೇತೆ ಬೇತೆ ಕಾರ್ಯಕ್ರಮ ಇಪ್ಪು, ಕ್ರೀಡೆಗೆ ಪ್ರೋತ್ಸಾಹ ಕೊರತನಂಚಿನ ಕಾರ್ಯಕ್ರಮ ಇಪ್ಪು, ಸಮಾಜದ ಸಾಮಾಜಿಕವಾಯಿನ ಕೆಲಸ ಕಾರ್ಯದ ಬಗ್ಗೆ ಆದಪ್ಪು ಪ್ರತಿಯೊಂದು ವಿಷಯದ ಬಗ್ಗೆಲ್ಲ ಆಸಕ್ತಿಯನ್ನು ವಹಿಸೊಂದು ಜನಕ್ಕಲು ಗುರುತು ಮಲ್ಪನಂಚಿನ ಒಂಜಿ ಸಂಘಟನೆ ಆದ ಈ ಒಂಜಿ ಮುರುಗೇಂದ್ರ ಮಿತ್ರ ಮಂಡಳಿ ವನಿತಾ ಸಮಾಜ ಈ ಭಾಗದ ಕೆಲಸ ಮಾಡ್ತದೆ. ಈ ಸಂದರ್ಭದಲ್ಲಿ ಪೂಂಜಲ್ಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮೋನಪ್ಪ, ಉದಯೋನ್ಮುಖ ಪ್ರತಿಭೆ ಅಭಿನವ ಹೆಚ್ಗೆ, ನಟ ಅನೀಶ್ ಅಮೀನ್ ಹಾಗೂ ದಿವಂಗತ ಪದ್ಮಮೂಲ್ಯ ಅವರ ಮನೆಯವರನ್ನ ಸನ್ಮಾನಿಸಲಾಯಿತು. ಯಕ್ಷಗಾನವನ್ನು ಶ್ರೀ ಯೋಗೀಶ್ ಆಚಾರ್ಯ ಮತ್ತು ಶ್ರೀ ಬಾಲ್ಯದಿಂದಲೇ ಸಂಗೀತ, ಚಿತ್ರಕಲೆಯಲ್ಲಿ ಆಸಕ್ತಿ ಬೆಳೆಸಿ ಕ್ರೀಡಾ ಕ್ಷೇತ್ರದಲ್ಲೂ ಅತ್ಯುತ್ತಮ ಪ್ರಾವೀಣ್ಯ ಗಳಿಸಿಕೊಂಡಿರುವಿರಿ. ಜಗಳೂರು ಚರ್ಚ್ ಧರ್ಮಗುರು ರೆವರೆಂಡ್ ಫಾದರ್ ವಿಲಿಯಂ ಮಿರಾಂಡಾ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿ ಪದ್ಮಶೇಖರ್ ಜೈನ್, ಎಂ ತುಂಗಪ್ಪ ಬಂಗೇರ, ಕಕ್ಕೆಪದವು ಗರಡಿ ಅಧ್ಯಕ್ಷ ಕೆ ಮಾಯಿಲಪ್ಪ ಸಾಲ್ಯಾನ್, ಉದ್ಯಮಿ ಸಿನಿಮಾ ನಿರ್ಮಾಪಕ ಹರೀಂದ್ರ ಪೈ, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ನಿವೃತ್ತ ಬ್ಯಾಂಕ್ ಅಧಿಕಾರಿ ವಿಠಲ್ ಶೆಟ್ಟಿ ಮೈಸೂರು ಮತ್ತಿತರರು ಉಪಸ್ಥಿತರಿದ್ದರು.